ಕಾರ್ತಿಕ್ ಮಾಸವು ಹಿಂದೂ ಪಂಚಾಂಗದ ಅತ್ಯಂತ ಪವಿತ್ರ ಮತ್ತು ಧಾರ್ಮಿಕ ಮಹತ್ವ ಹೊಂದಿರುವ ತಿಂಗಳಾಗಿದೆ. ಈ ಮಾಸವು ಸಾಮಾನ್ಯವಾಗಿ ಅಶ್ವಯುಜ ಮಾಸದ ನಂತರ ಮತ್ತು ಮಾರ್ಗಶಿರ ಮಾಸದ ಮೊದಲು ಬರುತ್ತದೆ. ಕ್ಯಾಲೆಂಡರ್ ಪ್ರಕಾರ ಕಾರ್ತಿಕ್ ಮಾಸವು ಅಕ್ಟೋಬರ್ನಿಂದ ನವೆಂಬರ್ವರೆಗೆ ಬರುತ್ತದೆ. ಈ ಮಾಸದಲ್ಲಿ ದೇವತೆಗಳಲ್ಲಿ ವಿಷ್ಣು ಮತ್ತು ಶಿವರಿಗೆ ವಿಶೇಷ ಪೂಜೆ ಮಾಡುವುದು ಅತ್ಯಂತ ಶುಭಕರವೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಈ ತಿಂಗಳಲ್ಲಿ ದೀಪಮಾಲೆ, ದೀಪೋತ್ಸವ, ತುಳಸಿ ಪೂಜೆ, ರುದ್ರಾಭಿಷೇಕ, ಸತ್ಯನಾರಾಯಣ ವ್ರತ ಮತ್ತು ಕಾರ್ತಿಕ ಪೂರ್ಣಿಮೆ ಹಬ್ಬಗಳು ವಿಶೇಷವಾಗಿ ಆಚರಿಸಲಾಗುತ್ತವೆ. ಕಾರ್ತಿಕ್ ಮಾಸದಲ್ಲಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ದೀಪ ಹಚ್ಚುವುದು, ಪವಿತ್ರ ನದಿ ಅಥವಾ ತೀರ್ಥದಲ್ಲಿ ಸ್ನಾನ ಮಾಡುವುದು, ಉಪವಾಸ, ದಾನ, ಜಪ ಮತ್ತು ಭಕ್ತಿಗೀತೆಗಳು ಪಠಿಸುವುದು ಅತ್ಯಂತ ಪುಣ್ಯಕರವೆಂದು ನಂಬಲಾಗಿದೆ. ಈ ಮಾಸವು ಭಕ್ತಿಯು, ಶುದ್ಧತೆ ಮತ್ತು ತ್ಯಾಗದ ಸಂಕೇತವಾಗಿದೆ.